ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಳುನಾಡು ಇದು ತೆಂಗು ಕಂಗಿನ ಸಹಸ್ರಾರು ಮರಗಳಿಂದ ಕೂಡಿದ ಪ್ರಕೃತಿ ಸೊಬಗಿನ ಸುಂದರವಾಗಿರುವಂತಹ ತಾಣ. ಇಲ್ಲಿನ ಮಣ್ಣಿನಲ್ಲಿರುವಂತಹ ಪ್ರತಿಯೊಂದು ಕಣಕಣದಲ್ಲೂ ಹರಿಯುವ ನೀರಿನ ಹನಿಯಲ್ಲೂ ಅದ್ಭುತವಾಗಿರುವಂತಹ ಶಕ್ತಿ ಇದೆ. ಅಂತಹದ್ದೇ ಪರಮ ಪುಣ್ಯವಾಗಿರುವಂತಹ ಕ್ಷೇತ್ರದಲ್ಲಿ ಇವತ್ತು ನಾವಿದ್ದೇವೆ. ಸ್ವಚ್ಛಂದವಾಗಿ ಹರಿಯೋ ಸೀರೆ ನದಿ, ಭಕ್ತಿ ಭಾವವನ್ನ ಹೆಚ್ಚಿಸುವಂತಹ ಗೋಪಾಲಕೃಷ್ಣ ವಿಷ್ಣುಮೂರ್ತಿ ದೇವಾಲಯ, ನಂಬಿದವರಿಗೆ ಇಂಬನ್ನ ನೀಡುವಂತಹ ಕದಿಕೆ ಚಾವಡಿಯ ದೈವಗಳು, ಇವೆಲ್ಲದರ ಜೊತೆಗೆ ಅತ್ಯಂತ ಶ್ರದ್ಧೆಯಿಂದ ಪುಣ್ಯ ಕ್ಷೇತ್ರವಾಗಿ ಬೆಳಗ್ಗೆ ನಿಂತಿದೆ ಬೆಂದಿರ್ ತೀರ್ಥ ಬಿಸಿ ನೀರಿನ ಚಿಲುಮೆ. ಧಾರ್ಮಿಕ ಕ್ಷೇತ್ರ ಯಾಕೆಂತೇಳಿ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರ ಬುಗ್ಗೆ ಅಂತ ನಾವು ಹೇಳ್ತೇವೆ. ಸುಮಾರು 8 ವರ್ಷಗಳ ಕಾಲದಿಂದ ಶಿವಾಜಿ ಯುವ ಸೇನೆಯವರ ಪ್ರಯತ್ನ ಇದರಲ್ಲಿ ಇದೆ. ಇದು ಪ್ರಭು ಶ್ರೀರಾಮಚಂದ್ರ ಮಹಾರಾಜು ಅವರು ಸೀತಾದೇವಿ ಸಹಿತವಾಗಿ ದಂಪತಿಗಳು ಸ್ನಾನ ಮಾಡಿದಂತಹ ಕೆರೆ ಅಂತ ಹೇಳ್ತೇವೆ. ಸುಮಾರೊಂದು 3 ರಿಂದ 4 ಲಕ್ಷ ವೆಚ್ಚದಲ್ಲಿ ಈ ಒಂದು ತೀರ್ಥಕೆರೆಯ ಅಭಿವೃದ್ಧಿಗೆ ಈ ಸಲ ಇಳಿದಿದ್ದೇವೆ. ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ಇವರ ಒಂದು ನೇತೃತ್ವದಲ್ಲಿ ಅವರಿಗೆ ಕೂಡ ನಾವು ಮನವಿ ಮಾಡಿದ್ದೇವೆ. ನಾವು ಯಾವಾಗ ಮನವಿ ಕೊಟ್ಟೇವೋ ಅದೇ ದಿವಸ ಅವರು ಸಾಯಂಕಾಲ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಬಂದು ಸಂದರ್ಶನ ಮಾಡಿದ್ದಾರೆ. ಇದು ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ ಅನ್ನುವಂಥ ಹೆಗ್ಗಳಿಕೆಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಪುರಾಣಗಳ ಪ್ರಕಾರ ತೀರ್ಥ ಅಮಾವಾಸ್ಯೆಯ ಹಿಂದಿನ ದಿನ ಇಲ್ಲಿಗೆ ಶ್ರೀಮನ್ನಾರಾಯಣ ಹಾಗೂ ಲಕ್ಷ್ಮೀದೇವರು ಬಂದು ಈ ತೀರ್ಥಕೆರೆಯಲ್ಲಿ ಸ್ನಾನ ಮಾಡ್ತಾರೆ ಅನ್ನುವಂತಹ ಇತಿಹಾಸ ಕೂಡ ಇದೆ. ಹಾಗಾಗಿ ಈ ಕೆರೆಯಲ್ಲಿ ಸ್ನಾನವನ್ನು ಮಾಡಿದ್ರು ಅಂತ ಹೇಳಿದರೆ ಎಲ್ಲ ರೀತಿಯಾದಂತಹ ಚರ್ಮ ರೋಗಗಳು ನಿವಾರಣೆಯಾಗುತ್ತೆ ಅನ್ನುವಂಥ ಇತಿಹಾಸ ಕೂಡ ಇದೆ. ಈ ಹಿಂದೆ ಶಿಥಿಲಾವಸ್ಥೆಯಲ್ಲಿದ್ದಂತಹ ಬೆಂದಿರ್ ತೀರ್ಥ ಕೆರೆಗೆ ಇದೀಗ ಕಾಯಕಲ್ಪ ಸಿಕ್ಕಿದೆ. ಇಲ್ಲಿ ಸ್ವಚ್ಛತೆ ಇದೆ, ಅಭಿವೃದ್ಧಿಯ ಕೆಲಸಗಳು ಆಗಿದೆ, ಸಕಲ ವ್ಯವಸ್ಥೆಗಳು ಕೂಡ ಇಲ್ಲಿ ಜೋಡಣೆಯಾಗಿದೆ. ಈ ಎಲ್ಲ ಕೆಲಸಗಳನ್ನ ಮಾಡಿರುವಂಥದ್ದು ಶಿವಾಜಿ ಯುವ ಸೇನೆ ರಿಜಿಸ್ಟರ್ಡ್ ಬೆಂದಿರ್ ತೀರ್ಥ ಇರ್ದೆ ಅನ್ನುವಂತಹ ಸಂಘಟನೆ. ಹಾಗಾಗಿ ಈ ಸಂಘಟನೆ ನಿರಂತರವಾಗಿ ತಮ್ಮ ಊರಿನಲ್ಲಿರುವಂತಹ ಬೆಂದಿರ್ ತೀರ್ಥ ಸ್ವಚ್ಛವಾಗಿರಬೇಕು, ಎಲ್ಲರ ಮನಸ್ಸಿಗೂ ಕೂಡ ಇಷ್ಟವಾಗೋ ರೀತಿಯಾಗಿ ಇರಬೇಕು, ಸರ್ವ ಭಕ್ತರು ಕೂಡ ಇಲ್ಲಿಗೆ ಬರಬೇಕು, ಎಲ್ಲರ ರೋಗ ಕೂಡ ನಿವಾರಣೆಯಾಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಎಲ್ಲ ಕೆಲಸಗಳನ್ನ ಮಾಡಿದ್ದಾರೆ. ಇದೀಗ ನಮ್ಮ ಬೆಂದಿರ್ ತೀರ್ಥ ಸ್ವಚ್ಛವಾಗಿದೆ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗೋ ರೀತಿಯಾಗಿ ಭಕ್ತಿಯಲ್ಲಿ ಈ ಒಂದು ಕ್ಷೇತ್ರ ತೆರೆದು ನಿಂತಿದೆ. ತಮ್ಮದೇ ಊರಿನ ಏಳಿಗೆಗಾಗಿ ತಮ್ಮದೇ ಊರಿನ ಯುವಕರನ್ನ ಜೊತೆಯಾಗಿಸಿಕೊಂಡು ಒಂದು ಉತ್ತಮವಾಗಿರುವಂತಹ ಸಂಘಟನೆಯನ್ನ ಕಟ್ಟಿಕೊಂಡು ಬೆಂದಿರ್ ತೀರ್ಥದ ಉಳಿವಿಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರೋರು. ಒಂದು ಮಾತಿದೆ, ನಾವು ಮಾಡಿದಂತಹ ಕೆಲಸ ಜನರನ್ನ ಮೆಚ್ಚಿಸಬೇಕು, ಅದರ ಜೊತೆಗೇನೆ ಜನಾರ್ದನ ಮೆಚ್ಚಬೇಕು ಅನ್ನುವಂಥದ್ದು. ಈ ಸಂಘಟನೆ ಜನಾರ್ದನ ಮೆಚ್ಚೋ ರೀತಿಯಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಮ್ಮ ಊರಿನ ಪುಣ್ಯಕ್ಷೇತ್ರವನ್ನ ನಿರಂತರವಾಗಿ ಉಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ಪೀಳಿಗೆಗೆ ದಾಟಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಂದಿರ್ ತೀರ್ಥ ಈ ಹಿಂದೆ ಬಂದು ನೋಡಿದಂತಹ ಜನರಿಗೆ ಒಂದು ದೃಶ್ಯವನ್ನ ಕಾಣಿಸಿದ್ರೆ ಈಗ ಬಂದು ನೋಡಿದವರಿಗೆ ಅಭಿವೃದ್ಧಿಯಾಗಿರುವಂತಹ ಬೆಂದಿರ್ ತೀರ್ಥ ಕಾಣೋದಿಕ್ಕೆ ಸಿಗ್ತಾ ಇದೆ. ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಿಕ್ಕೆ ಶಿವಾಜಿ ಯುವ ಸೇನೆ ರಿಜಿಸ್ಟರ್ಡ್ ಬೆಂದಿರ್ ತೀರ್ಥ ಇದರ ಗೌರವಾಧ್ಯಕ್ಷರಾಗಿರುವಂತಹ ಚಂದ್ರಹಾಸ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮ. ಆರಾಮ ಸರ್. ಎಷ್ಟು ಬ್ಯುಸಿ ಆಗಿದ್ದೀರಾ ಸರ್? ನಿಮ್ಮ ಒಂದು ಪುಣ್ಯದ ಕ್ಷೇತ್ರವಾಗಿರುವ ನಿಮ್ಮ ಊರಿನ ಪುಣ್ಯಕ್ಷೇತ್ರವನ್ನು ಉಳಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಎಲ್ಲರನ್ನ ಸೇರಿಸಿಕೊಂಡು ಕೆಲಸಗಳು ನಡೀತಾ ಇದೆ. ಎಷ್ಟು ಬ್ಯುಸಿ ಆಗಿದ್ದೀರಾ ಅಂತ? ಇಲ್ಲ, ಸ್ಥಳೀಯ ಯುವಕರು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಾಗಿ ಅಂತ ಹೇಳಿದರೆ ಅವರ ಪ್ರಯತ್ನದಿಂದಾಗಿ ಜನರಲ್ಲೂ ಭಾವನೆಗಳಿದೆ. ಏನು ಅಂತ ಹೇಳಿದರೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ನಮ್ಮ ಐತಿಹಾಸಿಕವಾಗಿರುವಂತಹ ಒಂದು ಕ್ಷೇತ್ರ ಇದರ ಉಳಿವಾಗಬೇಕು, ಇದರ ನಿಜವಾದಂತಹ ಹೆಗ್ಗಾಳಿಕೆ ಏನಿದೆ ಅಥವಾ ಸಾನ್ನಿಧ್ಯ ಏನಿದೆ ಅದು ಜನರಿಗೆ ತಲುಪಬೇಕು, ಅದರ ಪ್ರತಿಫಲ ಪ್ರತಿಯೊಬ್ಬರಿಗೆ ಸಿಗಬೇಕು ಅನ್ನುವಂತಹ ಪ್ರಯತ್ನದಿಂದ ಅವರು ಮಾಡ್ತಾ ಇದ್ದಾರೆ. ಅಂತೂ ನಮ್ಮ ಊರಿನ ಒಂದು ಧಾರ್ಮಿಕ ಕ್ಷೇತ್ರ ಯಾಕೆಂತೇಳಿ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರ ಬುಗ್ಗೆ ಅಂತ ನಾವು ಹೇಳ್ತೇವೆ. ಆದರೆ ಪ್ರಸ್ತುತವಾಗಿ ಜನರಿಗೆ ಅದರ ಬಗ್ಗೆ ಅಷ್ಟು ಅರಿವಿರುವುದಿಲ್ಲ.
ಹಾಗಾಗಿ ಇಂತಹ ಒಂದು ಅವಕಾಶವನ್ನು ಹೆಚ್ಚು ಬಳಸಬೇಕೆನ್ನುವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಓಕೆ ಸರ್, ಯಾವಾಗದಿಂದ ಕೆಲಸ ಕಾರ್ಯಗಳು ಅಭಿವೃದ್ಧಿ ಕೆಲಸಗಳು ಆರಂಭ ಆಯಿತು ಅನ್ನುವಂಥ? ಕಳೆದ 3-4 ವರ್ಷಗಳಿಂದ ಹೆಚ್ಚಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಸುಮಾರು 8 ವರ್ಷಗಳ ಕಾಲದಿಂದ ಶಿವಾಜಿ ಯುವ ಸೇನೆಯವರ ಪ್ರಯತ್ನ ಇದರಲ್ಲಿ ಇದೆ. ಇದು ಕಳೆದ 4 ವರ್ಷದಿಂದ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ತುಂಬ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿಕೊಂಡಿದ್ದಾರೆ. ಆ ಸಂಕಲ್ಪದಿಂದ ಯುವಕರು ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವಾರದಲ್ಲೊಮ್ಮೆ ಬಂದು ಇಲ್ಲಿ ಶ್ರಮದಾನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿಗೆ ಬರುವಂತಹ ಅತಿಥಿಗಳು ಅಂದರೆ ಪ್ರವಾಸಿಗರು ಬರ್ತಾ ಇರ್ತಾರೆ, ಅವರನ್ನು ಮಾತಾಡಿಸ್ತಾರೆ, ಇಲ್ಲಿ ಇತಿಹಾಸವನ್ನು ಅವರಿಗೆ ತಿಳಿಯಪಡಿಸ್ತಾರೆ, ಅವರನ್ನು ಸಂತೋಷ ಅಂದರೆ ನಗುಮುಖದಿಂದ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಸಹಿತ ಮಾಡ್ತಾ ಇದ್ದಾರೆ. ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಿದೆ? ಈಗಾಗಲೇ ಇಲ್ಲಿ ಏನು ಅಂತ ಹೇಳಿದರೆ ಕೆರೆ ತುಂಬ ಆಳ ಕಡಿಮೆ ಇತ್ತು. ಇದರ ಇತಿಹಾಸವನ್ನು ಹೇಳಲಿಕ್ಕೆ ಹೋದರೆ ಇದು ಪ್ರಭು ಶ್ರೀರಾಮಚಂದ್ರ ಮಹಾರಾಜು ಅವರು ಸೀತಾದೇವಿ ಸಹಿತವಾಗಿ ದಂಪತಿಗಳು ಸ್ನಾನ ಮಾಡಿದಂತಹ ಕೆರೆ ಅಂತ ಹೇಳ್ತೇವೆ. ಅಂದರೆ ಶ್ರೀಲಂಕಾದಿಂದ ಬರಬೇಕಾದ್ರೆ, ಲಂಕಾದಹನವಾಗಿ ಸೀತೆಯನ್ನು ಪ್ರಭು ಶ್ರೀರಾಮಚಂದ್ರ ಕರ್ಕೊಂಡು ಬರಬೇಕಾದ್ರೆ ಇಲ್ಲಿ ಸ್ನಾನ ಮಾಡಿ ಮತ್ತೆ ಅವರು ಅಯೋಧ್ಯೆಗೆ ಪ್ರಯಾಣ ಮಾಡಿದ್ದಾರೆ ಅಂತೇಳಿ ಐತಿಹ್ಯವಿದೆ. ಹಾಗಾಗಿ ಈ ಒಂದು ತೀರ್ಥಕ್ಕೆ ತುಂಬ ಮಹತ್ವವಿದೆ. ನವದಂಪತಿಗಳು ಬಂದು ಇಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳುವಂತಹ ಪ್ರತೀತಿ ಇದೆ. ಗ್ರಾಮದ ಪ್ರತಿಯೊಬ್ಬರೂ ಶ್ರದ್ಧಾಳುಗಳು ಬಂದು ಇಲ್ಲಿ ಸ್ನಾನ ಮಾಡ್ತಾರೆ. ಆ ಒಂದು ಇದನ್ನು ಪಾಲಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಏನಾಗಿತ್ತು ಅಂತ ಮತ್ತು ಇಲ್ಲಿಯ ಈ ತೀರ್ಥವನ್ನು ದೇವರಿಗೆ ಅಭಿಷೇಕ ಮಾಡಬೇಕಾಗಿತ್ತು. ಹಿಂದೆ ಪ್ರತಿದಿನ ಇತ್ತಂತೆ. ತದನಂತರ ಅದು ಜಾತ್ರೆಯ ಸಂದರ್ಭದಲ್ಲಿ ಈ ತೀರ್ಥದಿಂದ ಅಭಿಷೇಕವನ್ನು ಮಾಡಿದ ನಂತರ ದೇವರ ಜಾತ್ರೆ ಮುಂದುವರಿಯುತ್ತದೆ. ಈಗ ಏನಾಗಿದೆ, 2-3 ವರ್ಷಗಳಿಂದ ನೀರಿನ ಅಂದರೆ ಎಲ್ಲ ಕಡೆಯೂ ಹಾಗೆ ಮೇಲ್ಮಟ್ಟದ ನೀರು ಕಡಿಮೆ ಆಗ್ತಾ ಇದೆ. ಹಾಗೆ ಅದೇ ರೀತಿ ಇಲ್ಲೂ ನೀರಿನ ಪ್ರಭಾವ ಕಡಿಮೆ ಆಗಿದೆ. ಹಾಗಾಗಿ ಇವರು ಕೆರೆಯನ್ನು ಸ್ವಲ್ಪ ಆಳ ಮಾಡಿದ್ದಾರೆ. ಅದು ಕಗ್ಗಲ್ಲು ಇದೆ, ಅದನ್ನು ಒಡೆದು ಆಳವನ್ನು ಮಾಡಿದ್ದಾರೆ. ಮತ್ತು ಈಗ ತುಂಬ ಒಳ್ಳೆಯ ರೀತಿಯಲ್ಲಿ ನೀರು ಸಿಕ್ಕಿದೆ ಅವರಿಗೆ. ಜಾತ್ರೆಯ ಸಂದರ್ಭದಲ್ಲಿ ಸಾಮಾನ್ಯ ನಾವು ನೋಡುವಾಗ ಸುಮಾರು 2-2.5 ಫೀಟಿನಷ್ಟು ನೀರು ಅದರಲ್ಲಿ ಇತ್ತು. ಅಂತಹ ಒಂದು ವ್ಯವಸ್ಥೆಯನ್ನು ಯುವಕರೇ ಮಾಡಿದ್ದಾರೆ, ಶ್ರಮ ವಹಿಸಿ ಮಾಡಿದ್ದಾರೆ. ಓಕೆ. ಹಾಗೆಯೇ ನಮ್ಮ ಜೊತೆಗೆ ಶಿವಾಜಿ ಯುವ ಸೇನೆ ರಿಜಿಸ್ಟರ್ಡ್ ಬೆಂದ್ರತೀರ್ಥ ಇದರ ಅಧ್ಯಕ್ಷರಾಗಿರುವಂಥ ಧನ್ಯರಾಜ್ ಅವರಿದ್ದಾರೆ. ಅವ್ರ ಜೊತೆ ಕೂಡ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಸಂಘಟನೆ ಉತ್ತಮ ರೀತಿಯ ಕೆಲಸವನ್ನು ಮಾಡಿದೆ, ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಬೆಂದ್ರತೀರ್ಥವನ್ನು. ನಿಮ್ಮ ಸಂಘಟನೆಯ ಬಗ್ಗೆ ಹೇಳಿ ಸರ್. ಅದೇ ಸಂಘಟನೆ ಅಂತ ಹೇಳಬೇಕಿದ್ರೆ ಸುಮಾರು 10 ವರ್ಷಗಳ ಹಿಂದೆ ಬೆಂದಿರ್ತೀರ್ಥದ ಉಳಿವಿಗೆ ಮತ್ತು ಹಿಂದೂ ರಕ್ಷಣೆಗೆ, ಹಿಂದುತ್ವದ ವಿಚಾರಕ್ಕೆ ಮತ್ತು ನಮ್ಮ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಆರಂಭವಾದಂತಹ ಸಂಘಟನೆ. ಸುಮಾರು ಆರಂಭಿಕವಾಗಿ 5-6 ಯುವಕರನ್ನು ಸೇರಿಸಿಕೊಂಡು ಇದೀವಾಗ 10 ವರ್ಷಗಳಲ್ಲಿ ಸುಮಾರು 60ರಿಂದ 70 ಯುವಕರಿರುವಂತಹ ಸಂಘಟನೆ. ಪ್ರಮುಖ ಕೇಂದ್ರ ಬಿಂದುವಾಗಿ ನಾವು ಬೆಂದಿರ್ತೀರ್ಥ ಹಿಂದೂಗಳ ಶ್ರದ್ಧಾ ಕೇಂದ್ರವೂ ಹೌದು. ಹಾಗೆಯೇ ಬಹಳ ಪ್ರಾಚೀನ ಕಾಲದಿಂದಲೂ ಹೆಸರುವಾಸಿಯಾದಂತಹ ಐತಿಹಾಸಿಕ ಸ್ಥಳ. ದಕ್ಷಿಣ ಭಾರತದಲ್ಲಿ ಏಕೈಕ ಬಿಸಿ ನೀರಿನ ತಾಣಂತಲೇ ಹೆಸರುವಾಸಿಯಾದಂತಹ ಸ್ಥಳ. ಆದ್ದರಿಂದ ಈ ಕ್ಷೇತ್ರ ಉಳಿಯಬೇಕು, ಮುಂದಿನ ಪೀಳಿಗೆ ಕೂಡ ಇದರ ಒಂದು ಸಾನ್ನಿಧ್ಯದ ಬಗ್ಗೆ ತಿಳಿಯಬೇಕು ಅನ್ನೋ ಉದ್ದೇಶದಿಂದ ಕಳೆದ 10 ವರ್ಷಗಳಿಂದ ನಾವು ಇದರ ಬಗ್ಗೆ ಒಂದು ಸ್ವಚ್ಛತೆ ಆಗಿರ್ಬೋದು, ನಮ್ಮಿಂದಾಗುವ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇವೆ. ಇದೀವಾಗ ಸದ್ಯದೊಂದು 4-5 ವರ್ಷಗಳಿಂದ ಇಲ್ಲಿ ಒಂದು ಪ್ರಮುಖ ಒಂದು ಅಭಿವೃದ್ಧಿಗೆ ಒಂದು ಒತ್ತು ಕೊಟ್ಟು ಅಲ್ಲಿ ಒಂದು ಪ್ರಮುಖ ಏನು ಒಂದು ವಸತಿ ಗೃಹದ ಒಂದು ಅದರ ಒಳಗಡೆಯ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಪ್ರಮುಖ ಕೇಂದ್ರ ಬಿಂದುವಾದಂತಹ ತೀರ್ಥಕೆರೆ ಅಂತ ಹೇಳ್ತಿದ್ದೇವೆ, ಅದರದೊಂದು ಸ್ವಚ್ಛತೆ ಆಗಿರ್ಬೋದು. ಯಾಕೆಂದರೆ ಅದರದ್ದು ಹಿಂದಿನ ಒಂದು ಚಿತ್ರಣವನ್ನು ನೀವೇ ಮಾಧ್ಯಮದಲ್ಲಿ ನೋಡಿದಾಗ ಗೊತ್ತಾಗ್ಬೋದು ಯಾವ ರೀತಿ ಚಿತ್ರಣ ಇತ್ತು, ಯಾವ ರೀತಿ ಒಂದು ಪೊದೆಗಳು ತುಂಬಿತ್ತು. ಆ ಎಲ್ಲ ಪೊದೆಗಳನ್ನು ಒಂದು ತೆಗೆದು ಮುಖಾಂತರವಾಗಿ ಇನ್ನೂ ಅಭಿವೃದ್ಧಿ ಮಾಡಬೇಕಾದ ಒಂದು ಉದ್ದೇಶದಿಂದ ಇವಾಗ ಒಂದು ಹೆಜ್ಜೆ ಮುಂದೆ ಹೋಗಿ 2026 ಇದಕ್ಕೆ ಈ ವರ್ಷಕ್ಕೆ ಶಿವಾಜಿ ಯುವ ಸೇನೆಗೆ 10 ವರ್ಷ ಪೂರೈಕೆ ಆಗುತ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಬೆಂದಿರ್ತೀರ್ಥದ ಒಂದು ಪುಣ್ಯಕೆರೆಯ ಒಂದು ಅಭಿವೃದ್ಧಿಗೆ ನಾವು ಇಳಿದಿದ್ದೇವೆ. ಸಂಘಟನೆಯಲ್ಲಿ ಆರಂಭವಾಗಿ ಆವಾಗಲೇ ಹೇಳಿದೆ ಬೆರಳಿನಕೆಷ್ಟು ಯುವಕರಿದ್ದರು. ಮತ್ತು ಇವಾಗ ಸೇರ್ತಾ ಸುಮಾರು 60-70 ಯುವಕರು ಸೇರಿದ್ದಾರೆ. ಎಲ್ಲರ ಯುವಕರ ಶ್ರಮ ಇದೆ ಇಲ್ಲಿ, ಒಬ್ಬೊಬ್ಬರದಲ್ಲ. ಮಾತ್ರವಲ್ಲ, ಊರಿನ ದಾನಿಗಳು ಇದ್ದಾರೆ, ಊರಿನ ಎಲ್ಲ ಹಿತೈಷಿಗಳು, ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಇದ್ದಾರೆ, ವ್ಯವಸ್ಥಾಪನಾ ಸಮಿತಿ ಎಲ್ಲರೂ ನಮ್ಮೊಟ್ಟಿಗೆ ಸಹಕಾರವನ್ನು ನೀಡಿದ್ದಾರೆ. ಬೆಂದಿರ್ತೀರ್ಥದ ಬಗ್ಗೆ ನಾವೊಂದು ಹೇಳಬೇಕಿದ್ರೆ, ನಾವು ಪ್ರತಿ ವಾರದಲ್ಲಿ ಒಂದಿಷ್ಟು ಸಂಗ್ರಹ ಅಂತ ಮಾಡ್ತಿದ್ದೆವು ಯುವಕರು. ಸುಮಾರು ಇವಾಗ 1.5-2 ವರ್ಷದಿಂದ ಪ್ರತಿ ವಾರಕ್ಕೆ ಕೈಲಾದಷ್ಟು ಒಂದು ದುಡಿಯುವ ಯುವಕರು 50 ರೂಪಾಯಿ ಅಂದರೆ ಒಂದು 100 ರೂಪಾಯಿ ಕೊಟ್ಟು ಪ್ರತಿ ವಾರದಲ್ಲಿ 2,000 ಕಲೆಕ್ಷನ್ ಮಾಡಿ ಆ ಮುಖಾಂತರವಾಗಿ ಕೂಡಿಟ್ಟ ಹಣದಲ್ಲಿ ಮತ್ತು ಊರಿನ ದಾನಿಗಳ ಒಂದು ಸಹಕಾರದಿಂದ ಸುಮಾರು 3-4 ಲಕ್ಷ ವೆಚ್ಚದಲ್ಲಿ ಈ ಒಂದು ತೀರ್ಥಕೆರೆಯ ಅಭಿವೃದ್ಧಿಗೆ ಈ ಸಲ ಇಳಿದಿದ್ದೇವೆ. ಸುಮಾರು ಜನವರಿಯಿಂದ ಆರಂಭವಾದಂಥ ಈ ಒಂದು ಅಭಿವೃದ್ಧಿ ಕಾರ್ಯವು ಇದೀವಾಗ ಜೂನ್ ಅಂತ್ಯಕ್ಕೆ ಇಲ್ಲಿ ಪೂರ್ಣವಾಗಿದೆ. ಇದರಲ್ಲಿ ಪ್ರಮುಖವಾಗಿ ನಾವು ಪ್ರಾಥಮಿಕವಾಗಿ ಬೆಂದಿರ್ತೀರ್ಥದ ಕೆರೆಯ ಒಂದು ಆಳವನ್ನು 1.5 ಕೋಲಿನಷ್ಟು ಆಳ ಮಾಡಿ ಆ ಮುಖಾಂತರವಾಗಿ ಕ್ರೇನ್ ಮತ್ತು ಹಿಟಾಚಿಯನ್ನು ಬಳಸಿ ಅಲ್ಲಿ ಒಂದು ಕಲ್ಲುಗಳನ್ನು ಮೇಲೆತ್ತುವ ಕೆಲಸವನ್ನು ಮಾಡಿದ್ದೇವೆ.
ತದನಂತರವಾಗಿ ಬೆಂದಿರ್ತೀರ್ಥ ಒಂದು ಕೆರೆಯ ಒಂದು ಬದಿ ಭಾಗ ಏನಿತ್ತು ಅದರದೆಲ್ಲ ಸಿಮೆಂಟ್ ಅದೆಲ್ಲ ಹೋಗಿತ್ತು. ಅದನ್ನು ಕೂಡ ಒಂದು ಈ ಹಿಂದೆ ಇದ್ದಂಥ ಸಿಮೆಂಟ್ ಕೆಲಸಗಾರರನ್ನು ಸಂಪೂರ್ಣವಾಗಿ ತೆಗೆದು ಒಂದು ಹೊಸತಾಗಿ ಸಿವಿಲ್ ಕೆಲಸವನ್ನು ಕೂಡ ಪೂರ್ಣಗೊಂಡಿದ್ದೇವೆ. ಹಾಗೆಯೇ ಹೊರ ಒಂದು ಕಂಪೌಂಡ್ನ ಕೆಲಸ ಅದನ್ನು ಕೂಡ ಒಂದು ಅಚ್ಚುಕಟ್ಟಾಗಿ ಮಾಡಿ ಒಂದು ಮುಂದಿನ ಒಂದು ಅಭಿವೃದ್ಧಿಯತ್ತ ಇನ್ನೂ ಕೂಡ ಹೆಜ್ಜೆ ಹಾಕುವತ್ತ ನಾವು ಒಂದು ಶ್ರಮ ವಹಿಸಿದ್ದೇವೆ. ಅದರಲ್ಲಿ ಇಲ್ಲಿ ತನಕದ ನಮ್ಮದು ಕೆಲಸ ಕೇವಲ ಒಂದು 30ರಿಂದ 40% ಮಾತ್ರ. ಇನ್ನೂ ಕೂಡ ಒಂದು 60% ಬಾಕಿ ಇದೆ. ಆದ್ದರಿಂದ ಇದು ಕೆಲಸ ಮಾಡೋದು ಮಾತ್ರವಲ್ಲ, ಇದನ್ನು ಉಳಿಸಿಕೊಳ್ಳುವುದು ಉತ್ತಮ. ಮುಂದಿನ ಒಂದು ಪೀಳಿಗೆಗೆ ಇದನ್ನು ನಾವು ಮುಂದಿನ ಪೀಳಿಗೆ ಯುವಕರಿಗೆ ಇದನ್ನು ದಾರಿದೀಪವಾಗಿ ಕೊಡಬೇಕು. ಅವರು ಕೂಡ ಈ ಒಂದು ನಮ್ಮ ತೀರ್ಥಕ್ಷೇತ್ರದ ಅಭಿವೃದ್ಧಿಯ ಕಡೆ ಅವರು ಕೂಡ ಗಮನ ಹರಿಸಬೇಕು. ಕೆಲಸ ಮಾಡಲಿಕ್ಕೆ ಒಂದು ಗಳಿಗೆ ಯಾರು ಕೂಡ ಬರ್ತಾರೆ, ಅದು ದೊಡ್ಡ ವಿಷಯ ಅಲ್ಲ. ಆದರೆ ಅದನ್ನು ನಾವು ಉಳಿಸಿಕೊಳ್ಳೋದು ಅದು ತುಂಬ ಇಂಪಾರ್ಟೆಂಟ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜನರು ಸಹಕಾರವನ್ನು ಕೊಟ್ಟಿದ್ದಾರೆ, ದಾನಿಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗೇನೆ ಸರ್ಕಾರದಿಂದ ಏನಾದರೂ ಅನುದಾನಗಳು ಸಿಕ್ಕಿದೆಯಾ, ಇಲ್ಲ ಮುಂದಿನ ಏನಾದರೂ ಬೇಡಿಕೆಗಳಿದೆ? ಸರ್ಕಾರದ ಬಗ್ಗೆ ಅದೇ ಹೇಳಬೇಕಿದ್ರೆ ಇದು ಆ್ಯಕ್ಚುಲಿ ಇದು ನೋಡಬೇಕಿದ್ರೆ ಕರ್ನಾಟಕ ಪ್ರವಾಸ ಕೇಂದ್ರ ಇಲಾಖೆಗೆ ಬರುತ್ತೆ. ಈ ಹಿಂದೆ ಕೂಡ ಪ್ರವಾಸಿ ಕೇಂದ್ರವಾಗಿ ಇದು ಬೆಂದಿರ್ದಿತ ಇತ್ತು. ಕೆಲವೊಂದು ಪಠ್ಯ ಪುಸ್ತಕಗಳಲ್ಲಿ ಕೂಡ ಒಂದು ಪೇಜಲ್ಲಿ ಬಂದಿತ್ತು ಇದರ ಬಗ್ಗೆ ಕೂಡ. ಪ್ರವಾಸ ಇಲಾಖೆ ಕೂಡ ಮತ್ತು ಮೆಸ್ಕಾಂ ಇಲ್ಲಿ ತನಕ ನೋಡಬೇಕಿದ್ರೆ ಒಂದು ವೈರಿಂಗ್ಗೆ ಒಂದು ಎಲೆಕ್ಟ್ರಿಸಿಟಿ ಒಂದು ಪವರ್ ಕೂಡ ಇತ್ತು ಒಂದು ಬಿಲ್ಡಿಂಗಿಗೆ. ಕಳೆದೊಂದು 8 ವರ್ಷಗಳ ಹಿಂದೆ ಒಂದು ಸರ್ಕಾರವು ಈ ಒಂದು ಪಕ್ಕದ ಬಿಲ್ಡಿಂಗನ್ನು ನೋಡ್ಬೋದು. ಆ ಒಂದು ಬಿಲ್ಡಿಂಗ್ ಕೆಲಸವನ್ನು ಸುಮಾರು 24 ಲಕ್ಷ ವೆಚ್ಚದಲ್ಲಿ ಮಾಡಿತ್ತು. ತದನಂತರವಾಗಿ ಸರ್ಕಾರ ಇದನ್ನು ಒಂದು ಸರಿಯಾದ ಉದ್ಘಾಟನೆ ಕೂಡ ಮಾಡದೆ ಅದನ್ನು ಅಲ್ಲಿಗೆ ಒಂದು ಯಾವುದೇ ಒಂದು ಕಾಮಗಾರಿ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗದೆ ಅಲ್ಲಿಗೆ ಒಂದು ಕಾಮಗಾರಿ ಸ್ಥಗಿತವಾಗಿತ್ತು. ಇವಾಗ ಈಗಿನ ಒಂದು 2-3 ವರ್ಷಗಳಲ್ಲಿ ನಾವು ಇದನ್ನು ಹೆಚ್ಚಿನ ಅಭಿವೃದ್ಧಿಗೆ ತೆಗೆದುಕೊಂಡು ಹೋಗಿ ಈ ವರ್ಷ ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ಇವರ ಒಂದು ನೇತೃತ್ವದಲ್ಲಿ ಅವರಿಗೆ ಕೂಡ ನಾವು ಮನವಿ ಮಾಡಿದ್ದೇವೆ. ಇಷ್ಟು ವರ್ಷ ನಾವು ಈ ಬಗ್ಗೆ ಶ್ರಮ ವಹಿಸುತ್ತಿದ್ದೇವೆ. ಸಂಘಟನೆಗೆ ಈ ವರ್ಷಕ್ಕೆ 10 ವರ್ಷ ಆಗಿದೆ. ಒಂದು ಸ್ಟೆಪ್ ಮುಂದೆ ಹೋಗಿ ಇನ್ನೂ ಕೂಡ ಮಾಡ್ತಾಯಿದ್ದೇವೆ. ನಿಮ್ಮ ಕೂಡ ಸಹಕಾರ ಮುಂದಿನ ದಿನಗಳಲ್ಲಿ ಬೇಕು ಅಂತ ಅವರ ಮನೆಗೆ ಹೋಗಿ ನಾವು ಒಂದು ಮನವಿ ಸಲ್ಲಿಸಿದಾಗ ತಕ್ಷಣವಾಗಿ ಅವರ ಒಂದು ನಮ್ಮ ಮನವಿಗೆ ಸ್ಪಂದಿಸಿ ಸುಮಾರು 15 ಲಕ್ಷ ರೂಪಾಯಿಯ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಿದ್ದಾರೆ. ಅದರ ಕಾಮಗಾರಿ ಬಗ್ಗೆ ಕೂಡ ಇವಾಗ ನಾಡಿದ ಶ್ರಾವಣ ಮಾಸ ಮುಗಿದ ಕೂಡಲೇ ಒಂದು ಕಾಮಗಾರಿಯ ಬಗ್ಗೆ ಕೂಲಂಕಷವಾದ ಒಂದು ಚರ್ಚೆ ನಮ್ಮ ಒಂದು ಸಭೆ ನಡೆಸಿ ಅದರ ಬಗ್ಗೆ ಒಂದು ಸಮಗ್ರವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕಿದ್ದೇವೆ. ಹಾಗೆ ಇನ್ನೊಂದು ಈ ಕ್ಷೇತ್ರದ ವಿಶೇಷತೆ ನೋಡೋದಾದರೆ ಪ್ರತಿ ವರ್ಷವೂ ತೀರ್ಥಾಮಾವಾಸ್ಯೆ ದಿವಸ ಇವಾಗ ಕಳೆದ ವರ್ಷ ಆಗಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಸುಮಾರು 3,000ಕ್ಕಿಂತ ಹೆಚ್ಚು ಭಗವದ್ಭಕ್ತರು ಹತ್ತೂರಿನಿಂದ ಬಂದು ಇಲ್ಲೊಂದು ಪುಣ್ಯ ತೀರ್ಥಸ್ಥಾನ ಮಾಡಿ ಹೋಗಿದ್ದುಂಟು. ಈ ವರ್ಷವೂ ಕೂಡ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಇನ್ನೂ ಹೆಚ್ಚಿನ ಭಗವದ್ಭಕ್ತರನ್ನು ಸೇರಿಸುವ ಬಗ್ಗೆ ನಾವು ಕೂಡ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇವೆ. ಆದಷ್ಟು ಮಾಧ್ಯಮಗಳಲ್ಲಿ ಮತ್ತು ಹೊಸ ಇವಾಗ ಸೋಷಿಯಲ್ ಮೀಡಿಯಾಗಳನ್ನು ಉಪಯೋಗಿಸಿಕೊಂಡು ಆದಷ್ಟು ಈ ಒಂದು ಕ್ಷೇತ್ರದ ಪ್ರಚಾರಕ್ಕೆ ಆದ್ಯತೆಯನ್ನು ನೀಡುತ್ತಿದ್ದೇವೆ. ಪ್ರಮುಖವಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ಸ್ವಚ್ಛತೆ ಮತ್ತು ಜಾಗರೂಕತೆ ಎರಡು ಬಗ್ಗೆನೂ ಕೂಡ ಮೂಲಭೂತವಾದ ಸೌಕರ್ಯದೊಂದಿಗೆ ಬರುವ ಭಗವದ್ಭಕ್ತರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋ ರೀತಿಯಲ್ಲಿ ಎಲ್ಲ ನಾಮಫಲಕವನ್ನು ಕೂಡ ಅಳವಡಿಸಿದ್ದೇವೆ. ಯಾಕೆಂದರೆ ಈ ಒಂದು ಕ್ಷೇತ್ರದಲ್ಲಿ ಇದು ನಿರ್ಜನ ಪ್ರದೇಶ, ಹೆಚ್ಚಾಗಿ ಯಾರು ಇರೋದಿಲ್ಲ ಕೂಡ. ಯಾಕೆಂದರೆ ದೂರದ ಊರಿಂದ ಬಂದ ಭಗವದ್ಭಕ್ತರು ಹತ್ತಿರದಲ್ಲಿ ಸೀರೆಹೊಳೆ ಇದೆ. ಇಲ್ಲಿ ತೀರ್ಥಗುಂಡಿ ಸುಮಾರು ಒಂದು 14 ಫೀಟ್ನಷ್ಟು ಆಳ ಇದೆ. ಯಾಕೆಂದರೆ ಮಕ್ಕಳನ್ನು ಕರ್ಕೊಂಡು ಬರುವಾಗ ಹಿರಿಯರು ಬರುವಾಗ ಎಲ್ಲಿಯಾದರೂ ಇಳಿಯುವಾಗ ಜಾಗ್ರತೆ ವಹಿಸಬೇಕಂತ ಕೂಡ ನಾಮಫಲಕವನ್ನು ಕೂಡ ಅಳವಡಿಸಿದ್ದೇವೆ. ಹಾಗೆ ಮಾಧ್ಯಮದ ಮುಖಾಂತರ ಕೂಡ ವಿನಂತಿ ಮಾಡುತ್ತಿದ್ದೇವೆ, ಯಾರೇ ಬರೋದಾದ್ರೂ ಆದಷ್ಟು ಜಾಗ್ರತೆ ವಹಿಸಿ ಮತ್ತು ಒಂದು ಕ್ಷೇತ್ರದ ಬಗ್ಗೆ ಒಂದು ತಮ್ಮ ಒಂದು ಸ್ವಚ್ಛತೆಯನ್ನು ಕೂಡ ಕಾಪಾಡುವಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಬೇಕಾಗಿ ಸಂಘಟನೆ ಜೊತೆಗೆ ಒಂದು ಸಹಕರಿಸಬೇಕಾಗಿ ಈ ಮೂಲಕ ಕೂಡ ವಿನಂತಿ ಮಾಡ್ತಿದ್ದೇವೆ. ಈ ಒಂದು ಬೆಂದಿರು ತೀರ್ಥ ಅನ್ನುವಂಥದ್ದು ಪ್ರಮುಖವಾಗಿ ಚರ್ಮ ರೋಗ ನಿವಾರಣೆಗೆ ತೀರ್ಥ ಅಂತ ಹೇಳ್ತಾರೆ ಸರ್, ಅದರ ಬಗ್ಗೆ ಹೇಳಿ. ಬೆಂದಿರು ತೀರ್ಥದ ಇತಿಹಾಸ ನೋಡಬೇಕಿದ್ರೆ ನಾವು ಸಣ್ಣದಿರುವಾಗಲೇ ಬೆಂದಿರು ತೀರ್ಥ ತುಂಬ ಹೆಸರುವಾಸಿಯಾದಂತಹ ಒಂದು ಸ್ಥಳ. ಇದರ ಬಗ್ಗೆ ನಾವು ಪ್ರಮುಖನ ಹೇಳಬೇಕಿದ್ರೆ ಇದರಲ್ಲಿ ಒಂದು ಗಂಧಕದ ಅಂಶ ಇವಾಗ ರೀಸೆಂಟಾಗಿ ಅಭಿವೃದ್ಧಿ ಕೆಲಸ ಕಾರ್ಯ ಮುಗಿದ ಮೇಲೆ ಈ ಒಂದು ನೀರಿನ ಸ್ಯಾಂಪಲನ್ನು ನಾವು ಲ್ಯಾಬೊರೇಟರಿಗೆ ಕಳಿಸಿದ್ದೆವು. ಲ್ಯಾಬೊರೇಟರಿಗೆ ಕಳಿಸಿದಾಗ ಸಾಮಾನ್ಯವಾಗಿ ಯಾವುದೆಲ್ಲ ನಮ್ಮದು BIS ಒಂದು ಮಾನದಂಡಗಳಿಗೆ ಯಾವುದೆಲ್ಲ ಒಂದು ಬೇಕೋ ಅದೆಲ್ಲ ಪ್ರಮಾಣದ ಮಾನದಂಡಗಳು ಇದರಲ್ಲಿ ಇದೆ. ಅಂದರೆ ಮೆಗ್ನೀಷಿಯಮ್ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, pH ಲೆವೆಲ್ ಆಗಿರ್ಬೋದು, TDS ಆಗಿರ್ಬೋದು, ಮತ್ತು ಇದರೊಂದು ಐರನ್ ಅಂಶ ಆಗಿರ್ಬೋದು, ಸ್ವಲ್ಪ ಏನು ಗಂಧಕದ ಅಂಶ ಅಂತ ಹೇಳ್ತೇವೆ ಅದರ ಅಂಶ ಆಗಿರ್ಬೋದು, ಎಲ್ಲ ಒಂದು ಸೀಮಿತ ಮಟ್ಟದಲ್ಲಿ ಉಂಟು. ಮತ್ತು BS ಒಂದು ಮಾನದಂಡಕ್ಕಿಂತ ತುಂಬ ಕಡಿಮೆ ಕೂಡ ಉಂಟಂತ ವರದಿಯಲ್ಲಿ ಕೂಡ ಬಂದಿದೆ.
ಈಗಾಗಲೇ ಅದು ಕೂಡ ಮಾಧ್ಯಮದಲ್ಲಿ ತುಂಬ ಪ್ರಸಾರ ಆಗಿದೆ ಕಳೆದೊಂದು 10 ದಿವಸಗಳ ಹಿಂದೆ. ಆದ್ದರಿಂದ ಇದೊಂದು ಕುಡಿಯಲು ಯೋಗ್ಯವಾದಂಥ ನೀರು, ಮತ್ತು ಇದರಲ್ಲಿ ಒಂದು ಗಂಧಕದ ಅಂಶ ಅಧಿಕ ಇರುವುದರಿಂದ ಇದೊಂದು ಚರ್ಮ ರೋಗಕ್ಕೆ ಒಂದು ಅಲರ್ಜಿ, ಏನು ಸ್ಕಿನ್ ಅಲರ್ಜಿ ಅಂತ ಹೇಳ್ತೇವೆ, ಅದಕ್ಕೊಂದು ರಾಮಬಾಣ ಅಂತವೇ ಎಂದು ತುಂಬ ಹಿಂದಿನಿಂದಲೂ ಕೂಡ ನಂಬಿಕೆ ಇದೆ. ಇಲ್ಲಿ ಸ್ನಾನ ಮಾಡೋದು ಕೂಡ ತುಂಬ ಹಿಂದಿನಿಂದಲೂ ಕೂಡ ಪ್ರಾಚೀನತೆಯನ್ನು ಪಡೆದಿದೆ ಒಂದದು. ಇನ್ನೊಂದು ತೀರ್ಥಾಮಾವಾಸ್ಯೆಯಲ್ಲಿ ಹೊಸತಾದ ಮದುವೆಯಾದ ನವ ದಂಪತಿಗಳು ಇಲ್ಲಿ ಬಂದು ಸ್ನಾನ ಮಾಡೋದು ಪ್ರತಿ ಶ್ರಾವಣ ಮಾಸದಲ್ಲಿ ಬರುವಂತಹ ತೀರ್ಥಾಮಾವಾಸ್ಯದಲ್ಲಿ ನಡೆಯುತ್ತಿದೆ. ಅದು ಕೂಡ ಅಷ್ಟೇ ತುಂಬ ಹಿಂದಿನ ಪ್ರಾಚೀನ ಕಾಲದಿಂದ ಕೂಡ ಬರ್ತಾ ಇದೆ. ಇವಾಗ ಮುಂದಿನ ಶ್ರಾವಣ ಮಾಸದಲ್ಲಿ ಈ ಸಲ ಮೋಸ್ಟ್ಲಿ ಸೆಪ್ಟೆಂಬರ್ 11ಕ್ಕೆ ಬರ್ತಾ ಕಾಣುತ್ತೆ. ಅದರಲ್ಲಿ ಕೂಡ ತುಂಬ ಜನ ಬರುವವರಿದ್ದಾರೆ ಮತ್ತು ಪುಣ್ಯ ತೀರ್ಥಸ್ಥಾನ ಮಾಡುವವರಿದ್ದಾರೆ ಒಂದದು. ಇನ್ನೊಂದು ವಿಷಯ ಹೇಳಬೇಕಿದ್ರೆ, ಈ ಒಂದು ಕ್ಷೇತ್ರವು ಕೇವಲ ಈ ಕ್ಷೇತ್ರ ಮಾತ್ರ ಅಲ್ಲ, ಪಕ್ಕದ ನಮ್ಮ ಗ್ರಾಮಾಧಿಪತಿಯಾದಂತಹ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ನಿಕಟವಾದಂತಹ ಸಂಬಂಧ ಇರುವಂತಹ ಕ್ಷೇತ್ರ. ಇಲ್ಲೇ ಮುಂದೆ ನಾವು ಅಣೆಕಟ್ಟು ದಾಟಿ ಮುಂದೆ ಹೋದಾಗ ಒಂದು ತೂಗು ಸೇತುವೆ ಸಿಗುತ್ತೆ. ಇಲ್ಲಿಂದೊಂದು ಜಸ್ಟ್ ಒಂದು 200-300 ಮೀಟ್ರ್ ಅಂತರದಲ್ಲಿದೆ. ಆ ತೂಗು ಸೇತುವೆ ಕಳೆದು ಹೋದಾಗ ಗ್ರಾಮಾಧಿಪತಿ ಶ್ರೀ ವಿಷ್ಣುಮೂರ್ತಿ ದೇವರ ಸನ್ನಿಧಿ ಬರುತ್ತದೆ. ಅಲ್ಲೇ ಕೂಡ ಹಾಗೆ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ಈಗಾಗಲೇ ಆರಂಭವಾಗಿದೆ. ಮುಂದಿನ ಜನವರಿ 10ರಂದು ಬ್ರಹ್ಮಕಲಶ ಕೂಡ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಆದ್ದರಿಂದ ಈ ಒಂದು ಕ್ಷೇತ್ರವು ಕೇವಲ ಬೆಂದಿರು ತೀರ್ಥ ಒಂದು ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಮಾತ್ರವಲ್ಲ, ಇಲ್ಲಿ ಒಂದು ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಕೂಡ ಒಂದು ನಿಕಟವಾದಂತಹ ಸಂಬಂಧ ಇರುವ ಕ್ಷೇತ್ರ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನೊಂದು ವಿಚಾರ ಹೇಳಬೇಕಿದ್ರೆ, ಈ ಒಂದು ಕ್ಷೇತ್ರದಲ್ಲಿ ಈ ಹಿಂದೆ ಕನ್ವ ಮಹರ್ಷಿಗಳ ಶಿಷ್ಯರು ಬರಬೇಕಿದ್ರೆ ಬದ್ಧ ವೈರಿಗಳಾದಂತಹ ಹುಲಿ ದನಗಳು ಒಟ್ಟಿಗೆ ಮೇಯುತ್ತಿರುವಂತಹ ದೃಶ್ಯಗಳನ್ನು ಕಂಡು ಬಹಳ ಆಶ್ಚರ್ಯ ಪಡುತ್ತಾರೆ. ಹಾಗೆ ಇಂತಹ ಬದ್ಧ ವೈರಿಗಳು ಒಂದೇ ಕಾಲದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮೇಯುತ್ತಿರೋ ಬಗ್ಗೆ ತುಂಬ ಆಶ್ಚರ್ಯಪಟ್ಟು ಈ ಒಂದು ಇಡೀ ಕ್ಷೇತ್ರಕ್ಕೆ ಗೋಪಾಲ ಕ್ಷೇತ್ರ ಎಂದು ಕರೆದ ಕೂಡ ಒಂದು ಇತಿಹಾಸ ಇದೆ. ಆದ್ದರಿಂದ ಈ ಒಂದು ಕ್ಷೇತ್ರ ನಮ್ಮ ವಿಷ್ಣುಮೂರ್ತಿ ದೇವರ ಒಂದು ಕ್ಷೇತ್ರವನ್ನು ಶ್ರೀ ಗೋಪಾಲ ಕ್ಷೇತ್ರ ಅಂತಲೂ ಕೂಡ ಕರೆಯುವಂತಹ ಈ ಒಂದು ಪವಿತ್ರವಾದಂತಹ ಹೆಸರು ಇಂದಿಗೂ ಕೂಡ ನಾವು ಇದರಲ್ಲಿ ಕೂಡ ನೋಡ್ಬೋದು. ಹಾಗೆ ದೇವರ ಒಂದು ಶ್ರೀ ವಿಷ್ಣುಮೂರ್ತಿ ಗೋಪಾಲ ಕ್ಷೇತ್ರ ಇದೆ ಅಂತಲೇ ಪ್ರಚಲಿತವಾಗಿದೆ. ಕದಿಕೆ ಚಾವಡಿಯನ್ನು ಹೇಳಬೇಕಿದ್ರೆ ಅದು ಕೂಡ ಹಾಗೆ. ಇವಾಗ ದೈವಗಳು ದೇವರಂತ ಇರಬೇಕಾದ್ರೆ ಸಾನ್ನಿಧ್ಯದಲ್ಲಿ ದೈವಗಳು ಸಾಮಾನ್ಯವಾಗಿ ಇರುವುದೇ. ಹಾಗೆ ಶ್ರೀ ವಿಷ್ಣುಮೂರ್ತಿ ದೇವಾಲಯಕ್ಕೆ ಇನ್ನೊಂದು ಸಂಬಂಧವಿರುವಂತಹ ದೈವಗಳು ಕದಿಕೆ ಚಾವಡಿ, ಪೂಮನಿ ಕಿನ್ನಿಮನಿ ರಾಜನ್ ದೈವಗಳ ಒಂದು ಅಧಿಕೃತವಾದಂತಹ ಒಂದು ಸನ್ನಿಧಾನ. ಅಲ್ಲಿ ಕೂಡ ಅಂತೆ ಬಹಳ ಒಂದು ನಂಬಿಕೆಯಾದಂತಹ ಸ್ಥಳ. ಪ್ರತಿ ವರ್ಷ ಇಲ್ಲಿ ತನಕ ಫೆಬ್ರವರಿ 1ರಿಂದ ಫೆಬ್ರವರಿ 6 ತನಕ ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. 1, 2, 3 ಶ್ರೀ ವಿಷ್ಣುಮೂರ್ತಿ ದೇವಾಲಯದಲ್ಲಿ ಜಾತ್ರೋತ್ಸವ ನಡೆಯಿದ್ರೆ 4, 5, 6 3 ದಿವಸ ಅಲ್ಲಿ ಕದಿಕೆ ಚಾವಡಿಯಲ್ಲಿ ದೈವಗಳ ವಿಜೃಂಭಣೆಯ ನೇಮೋತ್ಸವ ಬಹಳ ಭಕ್ತಿಪೂರ್ವಕವಾಗಿ ಕೂಡ ಇಲ್ಲಿ ತನಕ ನಡೆಯುತ್ತಾ ಬಂದಿದೆ. ಸರ್, ಗೌರವಾಧ್ಯಕ್ಷರ ನೆಲೆಯಲ್ಲಿ ನೀವು ಸರ್ ಹೇಳಬೇಕು, ತನು ಮನಧನದ ಸಹಕಾರವನ್ನು ನೀಡಿದ್ದಾರೆ, ಅವರಿಗೆ ಹೇಳಿ. ಅಂದರೆ ಶಿವಾಜಿ ಯುವ ಸೇನೆಯ ಈ ಒಂದು ಕಾರ್ಯವನ್ನು ಹೆಚ್ಚಿನವರು ಶ್ಲಾಘಿಸಿದ್ದಾರೆ. ಯಾಕೆಂತ ಹೇಳಿದರೆ ಇಲ್ಲಿಯ ಪರಿಸ್ಥಿತಿ ಮತ್ತು ಯುವಕರ ಶ್ರಮ ಅದು ತುಂಬ ಎಲ್ಲರಿಗೊಂದು ರೀತಿ ಏನು ಅಂತ ಹೇಳಿದರೆ ಆದರ್ಶ ಅಂತ ಕಾಣಬಹುದು. ಯಾಕೆ ಸ್ಥಳೀಯವಾಗಿ ಇದ್ದಂತಹ ಯುವಕರು ಹೆಚ್ಚಿನ ಮಾರ್ಗದರ್ಶನ ಇವರಿಗೂ ಇಲ್ಲ. ಅಂಥ ಸಂದರ್ಭದಲ್ಲಿ ಒಳ್ಳೆಯ ಮನಸ್ಸಿನಿಂದ ಜನರನ್ನು ಸೇರಿಸಿಕೊಂಡು, ಪ್ರತಿ ಮನೆಯ ಯುವಕರನ್ನು ಸೇರಿಸಿಕೊಂಡು, ಪ್ರತಿ ಮನೆಯನ್ನು ಸಂಪರ್ಕ ಮಾಡಿಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅವರು ಇತಿಹಾಸದ ಬಗ್ಗೆ ಹೇಳಿದರು. ಯಾಕೆಂತೇಳಿದರೆ ಇಲ್ಲಿ ಋಷಿಮುನಿಗಳು ವಾಸ ಮಾಡಿದಂತಹ ಸ್ಥಳ ಅಂತ ಹೇಳಬೇಕಾದ್ರೆ ತುಂಬ ಪವಿತ್ರವಾಗಿರ್ತದೆ. ಸಹಜವಾಗಿ ನಾವು ಹೇಳುವಾಗ ತುಂಬ ಐತಿಹ್ಯ ಇರ್ತದೆ, ತುಂಬ ದೀರ್ಘಕಾಲದ ಒಂದು ಉದಾಹರಣೆ ಇರ್ತದೆ. ಅಂತಹ ಒಂದು ಸ್ಥಳ ಆಗಿರೋದ್ರಿಂದಾಗಿ ಈ ತೀರ್ಥಕ್ಕೆ ಬಹಳಷ್ಟು ಮಹತ್ವವನ್ನು ಬಂದಿದೆ. ಅದೇ ರೀತಿ ಈಗ ನಮಗೆ ಶಾಸಕರು ಅನುದಾನವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಭರವಸೆ ನಮಗಿದೆ, ಅವರು ಖಂಡಿತ ಕೊಡ್ತಾರೆ. ನಾವು ಯಾವಾಗ ಮನವಿ ಕೊಟ್ಟೇವೋ ಅದೇ ದಿವಸ ಅವರು ಸಾಯಂಕಾಲದ ಸಂದರ್ಭದಲ್ಲಿ ಈ ಕ್ಷೇತ್ರವನ್ನು ಬಂದು ಸಂದರ್ಶನ ಮಾಡಿದ್ದಾರೆ. ಸಂದರ್ಶಿಸಿ ಇಲ್ಲಿಯ ಇತಿಹಾಸವನ್ನು ಗಮನಿಸಿದ್ದಾರೆ. ಇಲ್ಲಿಯ ಏನು ಬೆಳವಣಿಗೆ ಆಗಬೇಕು ಆ ಬೆಳವಣಿಗೆಯನ್ನು ಅವರು ಗಮನಿಸಿದ್ದಾರೆ. ಈ ರೀತಿ ಆ ಗಮನದಿಂದಾಗಿ ನಮಗೂ ಒಂದು ಉತ್ಸಾಹ ಇದೆ. ಏನು ಅಂತ ಹೇಳಿದರೆ ಅವರು ಮುಂದೆ ನಮಗೆ ಸಹಕಾರ ಕೊಡ್ತಾರೆ, ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಅನ್ನುವಂತಹ ಭಾವನೆ ನಮ್ಮಲ್ಲೂ ಇದೆ. ಇನ್ನೂ ಬಹಳಷ್ಟು ಅಭಿವೃದ್ಧಿ ಆಗಲಿಕ್ಕಿದೆ. ಯಾಕೆಂತ ಹೇಳಿದರೆ ಇಲ್ಲಿಯ ಶ್ರದ್ಧೆಯ ಭಾಗ ಏನಿದೆ ಅದು ಉಳಿಬೇಕು. ಮತ್ತು ದೇವಸ್ಥಾನ, ಬೆಂದಿರು ತೀರ್ಥ ಮತ್ತು ಕದಿಕೆ ಚಾವಡಿ ಇದು ಸೂರ್ಯರೇಖೆಯಲ್ಲಿ ಹೇಳಬೇಕಾದ್ರೆ ಏಕರೇಖೆಯಲ್ಲಿ ಬರುವಂತಹ ಕ್ಷೇತ್ರಗಳು. ಇದಕ್ಕೆ ಒಂದಕ್ಕೊಂದು ಪೂರಕವಾದಂತಹ ಸಂಬಂಧ ಇರ್ತದೆ. ಯಾಕೆಂದರೆ ಋಷಿಮುನಿಗಳು ಯಾವುದೇ ಒಂದು ಕ್ಷೇತ್ರವನ್ನು ಸ್ಥಾಪನೆ ಮಾಡಬೇಕಾದ್ರೆ ಇಂತಹ ಐತಿಹಾಸಿಕವಾದಂಥ ಯಾವುದೋ ಒಂದು ಸೌರಮಂಡಲಕ್ಕೆ ಸಂಬಂಧಪಟ್ಟಂತಹ ಘಟನೆಗಳು ಘಟಿಸಿರ್ತವೆ. ಅಂತಹ ಘಟನೆ ಇಲ್ಲೂ ಇದೆ.
ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು, ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಇವಾಗ ಪವಿತ್ರವಾಗಿರುವಂಥ ಬೆಂದ್ರ ತೀರ್ಥದ ಉಳಿವಿಗಾಗಿ ನೀವೆಲ್ಲರೂ ಶ್ರಮಿಸ್ತಾ ಇದ್ದೀರಿ. ಹಾಗಾಗಿ ನಿಮ್ಮೆಲ್ಲರ ಮೇಲೆ ಕೂಡ ದೇವರ ಆಶೀರ್ವಾದ ಸದಾ ಇರಲಿ. ನಿಮ್ಮ ಒಂದು ಸಂಘಟನೆಯ ಮೂಲಕ ಇನ್ನಷ್ಟು ಕೆಲಸಗಳು ನಡೀಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದ ಇರ್ದೆಯಲ್ಲಿರುವಂತಹ ಬೆಂದ್ರ ತೀರ್ಥ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡಿದ್ರಲ್ಲ. ಈ ಹಿಂದೆ ಶಿಥಿಲಾವಸ್ಥೆಯಲ್ಲಿತ್ತು. ಹೀಗಾಗಿ ನಮ್ಮ ಊರಿನಲ್ಲಿರುವಂತಹ ಪುಣ್ಯವಾಗಿರುವಂತಹ ಬೆಂದ್ರ ತೀರ್ಥವನ್ನು ಉಳಿಸಬೇಕು, ಉತ್ತಮವಾಗಿ ಇದನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಶಿವಾಜಿ ಯುವ ಸೇನೆ ರಿಜಿಸ್ಟರ್ಡ್ ಬೆಂದ್ರ ತೀರ್ಥ ಸಂಘಟನೆ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೇನೆ ಉತ್ತಮವಾಗಿರುವಂಥ ಅಭಿವೃದ್ಧಿ ಕೆಲಸಗಳು ಕೂಡ ಇಲ್ಲಿ ನಡೆದಿದೆ. ಹಾಗಾಗಿ ಇವರು ಮಾಡಿರುವಂತಹ ಕೆಲಸವನ್ನ ಮುಂದಿನ ಪೀಳಿಗೆ ಕೂಡ ಉಳಿಸ್ಕೊಳ್ಬೇಕಲ್ವಾ. ಇದರ ಜೊತೆಗೇನೆ ಮುಖ್ಯವಾಗಿ ಏನು ಅಂತ ಕೇಳಿದ್ರೆ, ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಸ್ವಚ್ಛತೆಯನ್ನ ಕಾಪಾಡಬೇಕಾಗಿರುವಂಥದ್ದು ಅತೀ ಮುಖ್ಯ. ಅದರ ಜೊತೆಗೇನೆ ಇಲ್ಲಿ ಸೂಚನಾ ಫಲಕಗಳನ್ನ ಕೂಡ ಹಾಕಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೋ ಅದೆಲ್ಲವನ್ನ ಪಾಲಿಸಬೇಕಾಗುತ್ತೆ. ಯಾಕೆಂತ ಕೇಳಿದ್ರೆ, ನಮ್ಮ ಊರಿನಲ್ಲಿರುವಂತಹ ಪುಣ್ಯಕ್ಷೇತ್ರ ಉಳಿಬೇಕು, ಅದರ ಜೊತೆಗೆ ಸ್ವಚ್ಛವಾಗಿ ಇರಬೇಕು ಅಂತ ಹೇಳಿದ್ರೆ ಇವೆಲ್ಲವನ್ನ ನಾವು ಪಾಲಿಸಿದ್ರೆ ತಾನೇ ಇವೆಲ್ಲವೂ ಕೂಡ ಆಗೋದಕ್ಕೆ ಸಾಧ್ಯವಾಗೋದು. ಹಾಗಾಗಿ ಬರುವಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಅಮಾವಾಸ್ಯೆಯ ದಿನ ವಿಶೇಷವಾಗಿರುವಂತಹ ಇಲ್ಲಿ ಈ ಒಂದು ತೀರ್ಥ ಬಾವಿಯಲ್ಲಿ ನೀವು ಸ್ನಾನವನ್ನ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ವಿಶೇಷವಾಗಿರುವಂತಹ ಪುಣ್ಯ ಸಿಗುತ್ತೆ ಅನ್ನೋದನ್ನ ಕೂಡ ಹೇಳಿದ್ರು. ಅದರ ಜೊತೆಗೇನೆ ನಿಮ್ಮಲ್ಲಿರುವಂತಹ ಎಲ್ಲಾ ರೀತಿಯಂತ ಚರ್ಮ ವ್ಯಾಧಿಗಳು ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ಭಕ್ತರು ಕೂಡ ಈ ಒಂದು ಬೆಂದ್ರ ತೀರ್ಥಕ್ಕೆ ವಿಸಿಟ್ ಮಾಡಿ ಇಲ್ಲಿರುವಂತಹ ವಿಶೇಷತೆಗಳನ್ನ ಕಣ್ತುಂಬಿಕೊಳ್ಳಿ. ಅದರ ಜೊತೆಗೇನೆ ಇದು ದಕ್ಷಿಣ ಕನ್ನಡದ ಏಕೈಕ ಬಿಸಿ ನೀರಿನ ಚಿಲುಮೆ ಅನ್ನುವಂಥ ಹೆಗ್ಗಳಿಕೆ ಕೂಡ ಪಾತ್ರವಾಗಿರುವಂಥದ್ದು. ಇವೆಲ್ಲದರ ಕೂಡ ವಿಶೇಷತೆಗಳನ್ನ ನೀವು ತಿಳ್ಕೊಳ್ಳಿ, ಬೆಂದ್ರ ತೀರ್ಥಕ್ಕೆ ವಿಸಿಟ್ ಮಾಡಿ. ಅದರ ಜೊತೆಗೇನೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನ ಮಾಡಿದಂತಹ ಶಿವಾಜಿ ಯುವ ಸೇನೆ ರಿಜಿಸ್ಟರ್ಡ್ ಬೆಂದ್ರ ತೀರ್ಥ ಸಂಘಟನೆಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.